ರಾವು ಪಕ್ಕಿಯೇ ರಾದು ದೂರ ಬಾನುಗು ಸೇರು ರಾವು ಪಕ್ಕಿಯೇ ರಾದು ದೂರ ಬಾನುಗು ಸೇರು ಬೆಜಿ ತಿನ್ನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ ಬೆಜಿ ತಿನ್ನರೆ ನಿಕ್ಕಿಜ್ಜಿ ನನ್ನ ಮೂಲು ದಾಲ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಪ್ರಕಾಶ್ ಪಾವಜ್ಜೆ ಮಾತಾಡ್ತಾ ಇದ್ದೇನೆ. ಇವತ್ತು ನಾನು ಐಲೇಸದ ಒಬ್ಬ ಮೆಂಬರ್ ಅಂತ ಹೇಳೋಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಐಲೇಸ ಈ ಪದಪಂತ ಅನ್ನೋದು ನನಗೆ ಹೊಸ ಅನುಭವ. ಹಾಗೆ ನಾನು ಈ ಸಂಸ್ಥೆ ಬಗ್ಗೆ ಹೊಸಬ ಕೂಡ ಆಗಿದ್ದೆ. ಜೀವನದಲ್ಲಿ ಹಾಡುವ ವ್ಯಾಮೋಹ ಬಾಲ್ಯದಲ್ಲಿತ್ತು, ಅದನ್ನೇ ಮುಂದುವರಿಸಿದೆ. ನನ್ನ ಜೀವನದಲ್ಲಿ ಬಹಳಷ್ಟು ಜನ ನಾನೇನು ಹಾಡುವ ಹಾಡುಗಳನ್ನ ಮೆಚ್ಚಿ ಬೆನ್ನು ತಟ್ಟುತ್ತಿದ್ರು. ಕಲೆಯನ್ನು ಜೀವನದಲ್ಲಿ ಅಳವಡಿಸಿದ ನನಗೆ ಕೆಲವು ಸಾರಿ ದೇವರೇ ಮೆಚ್ಚಿ ನನ್ನನ್ನು ಕಲೆಯ ಆರಾಧಕರ ಕಡೆಗೆ ಕರೆದೊಯ್ದ ಘಟನೆ ಕೂಡ ನಡೆದಿತ್ತು. ಹಾಗೆಯೇ ಇವತ್ತು ನಾನು ಈ ಸಂಸ್ಥೆಯ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ನಾನು ಐಲೇಸ ಐಸಿರ ವಿಜಯಶಾಲಿ ಆಗುತ್ತೇನೆ ಅನ್ನುವ ಪರಿಕಲ್ಪನೆ ಕೂಡ ನನ್ನಲ್ಲಿದ್ದಿಲ್ಲ. ರಮೇಶ್ ಚಂದ್ರ ಅನ್ನವರ ಸಾರಥ್ಯದಲ್ಲಿ ಈ ಸಂಸ್ಥೆ ಇದೆ ಅನ್ನೋದೇ ನನಗೆ ಒಂದು ಖುಷಿ. ಜೊತೆಗೆ ರಾಜ್ಯದ ಶ್ರೀಮಂತ ಹಾಗೂ ಸಾಂಸ್ಕೃತಿಕ ಹಿರಿಮೆಯ ತುಳು ಭಾಷೆಯಲ್ಲಿ ಇವರು ಕೊಟ್ಟ 12 ಪದಗಳು ಯಾರು ಊಹಿಸದ ರೀತಿಯಲ್ಲಿ ಪದ ಸಾಹಿತ್ಯ, ಸಂಗೀತ ಹಾಗೆ ಊರಿನ ಸುವಾಸನೆಯನ್ನು ಎಲ್ಲೆಲ್ಲೋ ಹರಿಬಿಟ್ಟಿದ್ದಾರೆ. ನನ್ನ ಹಾಡನ್ನು ಕೆ ಕಲ್ಯಾಣ್ ಸರ್ ಅವರು ಮೆಚ್ಚಿ ನನ್ನನ್ನು ಮೊದಲಿಗನಾಗೆ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಐಲೇಸದ ಒಂದು ಸಂಸ್ಥೆ ಹಿಂದೆ ಇರುವ ಶಕ್ತಿ ಹಾಗೆ ಅಲ್ಲಿರುವ ಸುಮಧುರ ಮನಸ್ಸು ನನ್ನನ್ನು ವಿಚಲಿತರನ್ನಾಗಿ ಮಾಡಿಬಿಟ್ಟಿದೆ. ಈ ಸಂಸ್ಥೆ ಬರಿಯ ಪದಗಳು ಅಲ್ಲದೆ ಕಲೆ, ಸಾಹಿತ್ಯ ಹಾಗೆ ಸಹಾಯ ಹಸ್ತ ನೀಡುವಲ್ಲಿ ಕೂಡ ಎತ್ತಿದ ಕೈ ಅಂತ ಕೇಳಲ್ಪಟ್ಟೆ. ಅದು ನಿಜವಾಗಿಯೂ ಅರ್ಥ ಆಗಿದ್ದು ಕವಿಶ್ರೇಷ್ಠ ಸುಬ್ರಾಯ ಚೊಕ್ಕಡಿ ಅವರಿಗೆ ಅವರ ಊರಿನಲ್ಲಿ ಹೋಗಿ ವಯೋ ಸನ್ಮಾನ್ ಎಂಬ ಕಾರ್ಯಕ್ರಮ ಮಾಡಿಸಿ ಅವರ ಆಶೀರ್ವಾದ ಪಡೆದದ್ದು. ನಾನು ಇನ್ನೂ ಹೇಳಲು ಇದೆ, ಆದರೆ ಹೇಳುವುದಕ್ಕಿಂತಲೂ ಅವರ ಕಾರ್ಯಕ್ರಮಗಳನ್ನ ಐಲೇಸ ದಿ ವಾಯ್ಸ್ ಆಫ್ ಓಷನ್ ಚಾನೆಲ್ಗಳಲ್ಲಿ ನೋಡಿ ಹಾಗೆ